ಕೋವಿಡ್ ವೈರಸ್ ಸೋಂಕಿಗೆ ಹೆದರಿ ದಂಪತಿ ಆತ್ಮಹತ್ಯೆ ಮಾಡಿಕೊಂಡಿದ್ದ ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಮೃತದೇಹದ ಕೊರೋನಾ ತಪಾಸಣಾ ವರದಿಯಲ್ಲಿ ನೆಗೆಟಿವ್ ಬಂದಿದ್ದು, ಪೊಲೀಸರು ಎಲ್ಲ ಆಯಾಮದಲ್ಲಿಯೂ ತನಿಖೆಯನ್ನ ಆರಂಭಿಸಿದ್ದಾರೆ. ಮಂಗಳೂರು ಹೊರವಲಯದ ಸುರತ್ಕಲ್ ಅಪಾರ್ಟ್ಮೆಂಟ್ನಲ್ಲಿ ರಮೇಶ್ ಹಾಗೂ ಗುಣಾ ದಂಪತಿ ಆತ್ಮಹತ್ಯೆ ಪ್ರಕರಣ ಆತಂಕವನ್ನ ಮೂಡಿಸಿತ್ತು. ಡೆತ್ ನೋಟ್ನಲ್ಲಿ ಕೊರೋನಾ ಹಾಗೂ ಬ್ಲಾಕ್ ಫಂಗಸ್ಗೆ ಹೆದರಿ ಆತ್ಮಹತ್ಯೆ ಮಾಡಿಕೊಳ್ಳುತ್ತಿರುವುದಾಗಿ ಬರೆದಿಟ್ಟಿದ್ರು. ಇದರ ಬೆನ್ನಲ್ಲೇ ಇದೀಗ ಮೃತದೇಹದ ಪರೀಕ್ಷೆಯನ್ನ ನಡೆಸಲಾಗಿದ್ದು, ಕೊರೋನಾ ನೆಗೆಟಿವ್ ವರದಿ ಬಂದಿದೆ ಎಂದು ಆರೋಗ್ಯ ಇಲಾಖೆಯವರು ಮಾಹಿತಿಯನ್ನ ನೀಡಿದ್ದಾರೆ. ಈ ಬಗ್ಗೆ ಪೊಲೀಸ್ ಕಮಿಷನರ್ ಎನ್ ಶಶಿಕುಮಾರ್ ಅವರು ಮಾತನಾಡಿ, ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆ ಮುಂದುವರಿಸಲಾಗಿದೆ ಎಂದು ಹೇಳಿದರು. ಲಿಮಿಟ್ಸ್ ಅಲ್ಲಿ ಪಣಂಬೂರು ಏರಿಯಾ ಅಂತ ಕರೀತಾರೆ ಅದನ್ನು. ಅಲ್ಲಿ ಚಿತ್ರಾಪುರ ಅನ್ನೋವಂಥ ಒಂದು ಏರಿಯಾದಲ್ಲಿ ಒಂದು ರಹೇಜಾ ಅಪಾರ್ಟ್ಮೆಂಟ್ ಅಂತ ಇರುತ್ತೆ. ಆ ಅಪಾರ್ಟ್ಮೆಂಟ್ನಲ್ಲಿ ಒಂದು ದಂಪತಿಗಳು ಇವತ್ತು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಅವರು ಒಂದು ಡೆತ್ ನೋಟನ್ನು ಕೂಡ ಬರೆದು ಇಟ್ಟಿದ್ದಾರೆ. ಅದರಲ್ಲಿ ಭಾಳ ಸ್ಪಷ್ಟವಾಗಿ ದಂಪತಿಯಲ್ಲಿ ಯಾರು ಹೆಂಡತಿ ಇದ್ಲು ಆಕೆ ಹೇಳ್ತಾಳೆ, ನನಗೆ ಭಾಳ ಚಿಕ್ಕ ವಯಸ್ಸಿಗೆ ಮದುವೆ ಆಯಿತು, ನಂತರದಲ್ಲಿ ಮಕ್ಕಳಾಗೋದು, ಒಂದು ಮಗು ಹುಟ್ಟಿ 12 ದಿನದಲ್ಲಿ ಸತ್ತೋಯ್ತು. ನಂತರದಲ್ಲಿ ಮಕ್ಕಳಾಗುವಂಥದ್ದು ಭಾಳ ಸಮಸ್ಯೆ ಆಯಿತು. ಅದ್ರ ಜೊತೆಗೆ ಸ್ವಲ್ಪ ಹೆಲ್ತ್ ಇಶ್ಯೂಸು, ಅಂದರೆ ಶುಗರು ಎಲ್ಲ ಜಾಸ್ತಿ ಆಗಿಬಿಟ್ಟು ಇನ್ಸುಲಿನ್ ತೊಗೊಳ್ಳೋಂಥ ಪರಿಸ್ಥಿತಿ ಬಂದಿತ್ತು. ಅದ್ರ ಜೊತೆಗೆ ಅವ್ರ ಕುಟುಂಬದಲ್ಲಿ ತಂದೆ, ತಾಯಿ ಮತ್ತು ತಮ್ಮ 3 ಜನಕ್ಕೆ ಕೋವಿಡ್ ಪಾಸಿಟಿವ್ ಆಗಿಬಿಟ್ಟು ಅವ್ರು ಯಾವ ರೀತಿ ಸಫರ್ ಮಾಡಿದ್ರು ಅನ್ನೋದು ನೋಡಿದ್ದೀವಿ. ಅದ್ರ ಜೊತೆ ಮಾಧ್ಯಮಗಳಲ್ಲಿ ಏನು ಭಾಳ ದೊಡ್ಡ ಮಟ್ಟದಲ್ಲಿ ಈ ಕೋವಿಡ್ ಸಿಂಪ್ಟಮ್ಸು, ಪರ್ಟಿಕ್ಯುಲರ್ಲಿ ಬ್ಲ್ಯಾಕ್ ಫಂಗಸ್ಸು, ಇದೆಲ್ಲದ್ರ ಬಗ್ಗೆ ತೋರಿಸ್ತಾ ಇದ್ದು, ನಮಗೂ ಏನು ಸ್ವಲ್ಪ ಕೆಮ್ಮು, ನೆಗಡಿ ಮತ್ತು ಬೇರೆ ಬೇರೆ ರೀತಿ ಹೆಲ್ತ್ ಇಶ್ಯೂಸು ನಮ್ಮಲ್ಲಿ ಎಕ್ಸ್ಪೀರಿಯನ್ಸ್ ಆಗ್ತಾಯಿದೆ. ಅವೆಲ್ಲ ನೆಕ್ಸ್ಟು ಕೋವಿಡ್ ಮತ್ತು ಬ್ಲ್ಯಾಕ್ ಫಂಗಸ್ಸು ಬರಲಿಕ್ಕೆ ಸಾಧ್ಯ ಇದೆ ಅಥವಾ ಬಂದಿದೆ ಅನ್ನೋಂಥದ್ದು ಅವರು ಅನುಮಾನ ವ್ಯಕ್ತಪಡಿಸಿ ಹಂಗಾಗಿ ಇದೆಲ್ಲ ನಮಗೆ ಬೇಡ ಅಂತಂದು ಇಬ್ಬರು ಗಂಡ ಹೆಂಡತಿ ಆತ್ಮಹತ್ಯೆ ಮಾಡ್ಕೊತಿದ್ದೀವಿ ಅಂತಂದು ಡೆತ್ ನೋಟಲ್ಲಿ ಬರೆದಿಟ್ಟಿದ್ದಾರೆ. ಅನ್ಫಾರ್ಚುನೇಟ್ಲಿ ಇವತ್ತು ಬೆಳಗ್ಗೆ ಸುಮಾರು 6:45 ಸಮಯದಲ್ಲಿ ಮೃತ ವ್ಯಕ್ತಿ ಯಾರಿದ್ದಾರೆ ರಮೇಶ್ ಕುಮಾರ್ ಅವರು ನನಗೆ ಕಾಲ್ ಮಾಡಿಬಿಟ್ಟು ನನ್ನ ಹೆಂಡತಿ ಈಗಾಗಲೇ ಹ್ಯಾಂಗ್ ಮಾಡ್ಕೊಂಡ್ಬಿಟ್ಟಿದ್ದಾಳೆ, ಅದ್ರ ಜೊತೆಗೆ ನಾನು ಕೂಡ ಈಗ ಹ್ಯಾಂಗ್ ಮಾಡ್ಕೊತಿದ್ದೀನಿ ಅಂತಂದು ನನಗೆ ಹೇಳಿದರು. ಆಗ ನಾನು ಫೋನಲ್ಲಿ ಕನ್ವಿನ್ಸ್ ಮಾಡಲಿಕ್ಕೆ ಒಂದು 10-15 ಸೆಕೆಂಡ್ ಅಷ್ಟೇ ಸಮಯ ಆಯಿತು. ನಾನು ಹೇಳಲಿಕ್ಕೆ ಪ್ರಯತ್ನ ಮಾಡಿದೆ, ಅಷ್ಟೊತ್ತಿಗೆ ಅವ್ರು ಕಟ್ ಮಾಡಿದರು. ಆಮೇಲೆ ಯಾವುದೇ ರೀತಿ ನಾನು ಕಾಲ್ ಮಾಡಿದ್ರಾಗಲಿ ಅಥವಾ ವಿಡಿಯೋ ಮಾಡಿದರು, ಅಂದರೆ ವಿಡಿಯೋ ಕಾಲ್ ಮಾಡಿದ್ರು, ವಾಟ್ಸಪ್ ಕಾಲ್ ಯಾವುದಕ್ಕೂ ರೆಸ್ಪಾಂಡ್ ಮಾಡಲಿಲ್ಲ. ನಾನು ಸಾಕಷ್ಟು ಮೆಸೇಜಸ್ ಕಳಿಸ್ದೆ ಮತ್ತು ಆಡಿಯೋ ಮೆಸೇಜಸ್ ಕಳಿಸ್ದೆ, ಅದಕ್ಕೂ ರೆಸ್ಪಾಂಡ್ ಮಾಡಲಿಲ್ಲ. ಇಮಿಡಿಯೇಟಾಗಿ ನಮ್ಮ ಪೊಲೀಸ್ ಕಂಟ್ರೋಲ್ ರೂಮ್ಗೆ ಮತ್ತು ನಮ್ಮ ಅಧಿಕಾರಿಗಳಿಗೆ ಮತ್ತು ಅಲ್ಲಿನ ಕೆಲ ಮಾಧ್ಯಮದವರಿರುವಂಥ ಗ್ರೂಪು, ಅದ್ರ ಜೊತೆ ಸಾರ್ವಜನಿಕರಿರುವಂಥ ಗ್ರೂಪಿಗೆ ಅದನ್ನು ಶೇರ್ ಮಾಡಿಬಿಟ್ಟು ಇಮಿಡಿಯೇಟಾಗಿ ವಿತಿನ್ 20 ಮಿನಿಟ್ಸು ನಮ್ಮ ಅಧಿಕಾರಿಗಳು ಮತ್ತು ಕೆಲ ಸಾರ್ವಜನಿಕರು ಅವ್ರ ಮನೆ ಹತ್ರ ಹೋಗ್ಬಿಟ್ಟು ಮನೆ ಲಾಕ್ ಆಗಿತ್ತು ಅಂತ ಬಾಗಿಲು ಹೊಡೆದು ಒಳಗಡೆ ಹೋದ್ರು. ಅಷ್ಟೊತ್ತಿಗೆ ಗಂಡ ಹೆಂಡತಿ ಇಬ್ಬರು ಒಂದು ಹಾಲಲ್ಲಿ ಇಬ್ಬರು ಹ್ಯಾಂಗ್ ಮಾಡ್ಕೊಂಡಿದ್ದು ಕಂಡು ಬಂತು. ಬಟ್ ದುರಂತ ಏನಂದರೆ ಅವರು ಕೋವಿಡ್ ಸಿಂಪ್ಟಮ್ಸ್ ಇದೆ ಅಂತಂದು ಅವರು ಫೀಲ್ ಮಾಡಿಕೊಂಡು ಅದರ ಭಯದಲ್ಲಿ ಅವರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಅನ್ನೋಂಥದ್ದು ಅವರು ಡೆತ್ ನೋಟ್ ಮುಖಾಂತರ ನಮಗೆ ತಿಳಿಯಲಿಕ್ಕೆ ಸಿಗುತ್ತೆ. ಆದರೆ ಇವಾಗ ಪೋಸ್ಟ್ ಮಾರ್ಟಮ್ ಮಾಡುವಂಥ ಸಂದರ್ಭದಲ್ಲಿ ಅದು ಕೋವಿಡ್ ನೆಗೆಟಿವ್ ಇದೆ, ಅಂದರೆ ಕೋವಿಡ್ ಇಲ್ದಿದ್ರೂ ಸಿಂಪ್ಟಮ್ಸ್ ನೋಡಿಬಿಟ್ಟು ಕೋವಿಡ್ ಇದೆ ಅನ್ನೋ ಒಂದು ಆತಂಕದಲ್ಲಿ ಒಂದು ಕೃತ್ಯ ಮಾಡ್ಕೊಂಡಿರುವಂಥದ್ದು, ಆತ್ಮಹತ್ಯೆ ಮಾಡ್ಕೊಂಡಿರುವಂಥದ್ದು ಕಂಡು ಬಂದಿದೆ. ಈಗ ಅದ್ರ ಜೊತೆಗೆ ಬೇರೆ ಏನಾದರೂ ವೈಯಕ್ತಿಕ ಸಮಸ್ಯೆಗಳಿತ್ತ ಮತ್ತು ಮಕ್ಕಳಾಗಿಲ್ಲ ಅನ್ನೋಂಥದ್ದು ಭಾಳ ದೊಡ್ಡ ಮಟ್ಟದಲ್ಲಿ ಅವ್ರ ಮನಸ್ಸಿಗೆ ನೋವು ಉಂಟು ಮಾಡ್ಕೊಂಡಿದ್ರು. ಎಲ್ಲೇ ಹೋದರೂ ಬಂದರೂ ನಮಗೆ ಮಕ್ಕಳು ಆಗಲಿಲ್ವಾ, ಏನು ಪ್ರಯತ್ನ ಮಾಡ್ತಿದ್ದೀರಾ ಅನ್ನೋ ರೀತಿ ಪ್ರಶ್ನೆ ಮಾಡ್ತಾರೆ. ಅದನ್ನು ನಮಗೆ ಎದುರಿಸ್ಲಿಕ್ಕೆ ಸಾಧ್ಯ ಆಗ್ತಿಲ್ಲ ಅಂತ ಕೂಡ